ಮಂಗಳೂರಿನ ಹೆಸರಾಂತ ಉದ್ಯಮಿ ಬಿಪಿನ್ ರೈ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಈ ಹುಟ್ಟುಹಬ್ಬದ ಸಂಭ್ರಮದ ಪ್ರಯುಕ್ತ ಬಿಪಿನ್ ರೈ ಅವರ ಅಭಿಮಾನಿ ಬಳಗದ ಗೆಳೆಯರು ವಿಭಿನ್ನ ಶೈಲಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. 200ಕ್ಕೂ ಹೆಚ್ಚು ಬಿಪಿನ್ ರೈ ಗೆಳೆಯರು ಮತ್ತು ಅಭಿಮಾನಿಗಳು ರಕ್ತದಾನ ಶಿಬಿರದಲ್ಲಿ ಮೊದಲಿಗೆ ಪಾಲ್ಗೊಂಡಿದ್ದರು. ರಕ್ತದಾನ ಶಿಬಿರದ ಬಳಿಕ ಮಂಗಳೂರು ಮರೋಳಿ ಬಳಿ ಇರುವಂತಹ ಮಕ್ಕಳ ಆಶ್ರಮಕ್ಕೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಬಳಿಕ ಆಶ್ರಮದ ಮಕ್ಕಳ ಜೊತೆಗೂಡಿ ಕೇಕನ್ನು ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಉದ್ಯಮಿ ಬಿಪಿನ್ ಕೊಡುಗೈ ದಾನಿಯಾಗಿದ್ದು ಈಗಾಗಲೇ ಸಾಕಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ನನ್ನ ಮಿತ್ರನಾದ ಬಿಪಿನ್ ರೈ ಅವರ ಹುಟ್ಟುಹಬ್ಬ. ಸೊ ಹಾಗಾಗಿ ನಾವು ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಿದ್ದೇವೆ. 100-150 ಮಂದಿ ಬ್ಲಡ್ ಡೊನೇಷನ್ ಆಲ್ರೆಡಿ ಆಗಿದೆ. ಇನ್ನು ಸಾಯಂಕಾಲವರೆಗೆ ಒಂದು 200 ಮಂದಿ ಅವರಿದ್ದು ಆಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಮತ್ತೆ ನಾವು ಈ ಜಯನಗರದಲ್ಲಿ ಒಂದು ಆಶ್ರಮಕ್ಕೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗಾಗಿ ಬಿಪಿನ್ ರೈ ಅವರ ಫ್ರೆಂಡ್ಸ್ ಅವರು ಎಲ್ಲ ಸೇರಿಕೊಂಡು ತುಂಬ ಸಹಾಯ ಮಾಡಿದ್ದಾರೆ. ದೇವರು ಅವರ ಹುಟ್ಟುಹಬ್ಬದ ದಿವಸ ಅವರಿಗೆ ಇನ್ನಷ್ಟು ಶಕ್ತಿ ಕೊಟ್ಟು ಕಷ್ಟ ಕಾಲದಲ್ಲಿ